ಬಾಲಿವುಡ್ ರಂಗದಲ್ಲಿ ಹೇರ್ ಸ್ಟೈಲು ಮೂಲಕ ಸೆಲೆಬ್ರಿಟಿ ನಾಮಾಂಕಿತ ಶಿವಾಸ್ ಹೇರ್ ಡಿಸೈನರ್ಸ್ನ ಆಡಳಿತ ನಿರ್ದೇಶಕ ಡಾಕ್ಟರ್ ಶಿವರಾಮ್ ಕೃಷ್ಣ ಭಂಡಾರಿ ಅವರ ಮಾತೃಶ್ರೀ ಹೆಸರಿನಲ್ಲಿ ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟೇಬಲ್ ಟ್ರಸ್ಟ್ ಲೋಕಾರ್ಪಣಾ ಕಾರ್ಯಕ್ರಮವು ಕಾರ್ಕಳ ಮಿಯಾರು ಸೈಂಟ್ ಡೊಮಿನಿಕ್ ಚರ್ಚ್ನ ಸಮುದಾಯ ಭವನದಲ್ಲಿ ನಡೆಯಿತು. ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟೇಬಲ್ ಟ್ರಸ್ಟ್ನ ಉದ್ಘಾಟನೆಯ ಪ್ರಯುಕ್ತ ಎಜೆ ಹಾಸ್ಪಿಟಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಗಳೂರು, ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜಿಲ್ಲಾ ಅಂಧತ್ವ ನಿವಾರಣಾ ಸಂಘದ ಸಹಯೋಗದೊಂದಿಗೆ ಧರ್ಮಾರ್ಥ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ತುಳು ಸಂಘ ಬರೋಡ ಇದರ ಅಧ್ಯಕ್ಷ ಶಶಿಧರ್ ಬಿ ಶೆಟ್ಟಿ ಗುವಾಯನಕೆರೆ ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟೇಬಲ್ ಟ್ರಸ್ಟ್ನ ಲಾಂಛನ ಅನಾವರಣಗೊಳಿಸಿದರು. ನಂತರ ಮಾತನಾಡಿದ ಅವರು, ಹುಟ್ಟುಹಬ್ಬವನ್ನು ನಾವು ಹೇಗೂ ಆಚರಿಸಬಹುದು, ಆದರೆ ಸೇವೆಯೊಂದಿಗೆ ಆಚರಿಸಿ ಜನ ಮೆಚ್ಚುಗೆ ಪಾತ್ರವಾಗುವುದು ಆದರ್ಶದಾಯಕವಾಗಿದೆ ಎಂದು ಹೇಳಿದರು. ಎನ್ನ 5 ವರ್ಷದ ಪುಟ್ಟನ ಪರ್ಬ ಅಪ್ಪನ ಪುದರ್ ಶಾಶ್ವತವಾದ ಒರಿಯೋಡು ಆ ಪಣವುಡು ಇಡೀ ಊರು ದಾಖಲೆಗೆ ದಾದಾಂಡ ಒಂಜಿ ಎಡ್ಡು ರೀತಿಯ ಕೆಲಸ ಆವಡು ಪನ್ಪ ಉದ್ದೇಶಡು ಇನಿ ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟೇಬಲ್ ಟ್ರಸ್ಟ್ ಮುನಿ ಉದಿಪನಾತನು ಎಂಗೆ ಭಾರಿ ಸಂತೋಷ ಒಂದುಂಡು. ದಯನ್ ಪಂಡ ಎಂಕಲ ಜಗತ್ತುಡು ಏನು ಅಪ್ಪಿಡ್ದು ಮೆತ್ತಿ ಎಂಗೆ ಏರ್ಲ ಇಜ್ಜಿರಂದು ಎನ್ನಿನೇನು ಅಂಚೆನೆ ಡಾಕ್ಟರ್ ಶಿವರಾಮ್ ಕೃಷ್ಣ ಭಂಡಾರಿ ಮೇರ್ಲ ಒಂದು ಅಂಚಿತನ ಒಂದು ಆದರ್ಶಪ್ರಾಯ ಅಂಚಿತನ ವ್ಯಕ್ತಿ ಇಂಚಿನ ನಿದರ್ಶನೋಡು ನಮ್ಮ ತುಳುನಾಡು ನನಾತು ಬೊಳೆಯೋಡು ದಯಂದು ಪಂಡ ನಮ್ಮ ಅಪ್ಪ ನಮ್ಮನ್ನು ಮಲ್ಲ ಮನ್ಪರೆ ಭಾರಿ ಪ್ರಯತ್ನ ಬತ್ತದಿಪ್ಪೇರು. ನಮಗೊಂಜಿ ಪ್ರಾಯ ಬತ್ತದು ನಮ್ಮ ಒಂಜಿ ವ್ಯವಸ್ಥೆಗೆ ಬಂದಾಗ ನಮ್ಮ ಅಪ್ಪೇನು ಕೆಲವರು ಸ್ಟೇಜಿಗೆ ಲೆಪ್ಪರ್ನೇ ಭಾರಿ ನಾಚಿಗೆ ಆಪಣಕ್ಲಿಗೆ ದಯವಂಡ ಆಯ್ ಮಗೆ ಭಾರಿ ಮಲ್ಲೆಡಿಪ್ಪೆ ಅಪ್ಪೆ ಅವೇ ಸ್ಥಾನ ಇಪ್ಪೇರು, ಅವೇ ಸೀರದುತ್ತೊಂದು ಅವೇ ಊರದ ಪದ್ಧತಿದಾರ ಇಪ್ಪೇರು. ಶಿವರಾಮ್ ಭಂಡಾರ್ಲ ಅಂಚಾತ್ ಮಾತ ತನ್ನ ಪುಟ್ಟನ ಊರುಡು ಅಪ್ಪೆ ಕೊಂಚ ಸ್ಥಾನಮಾನ ದೊರೆಕೊಡ್ಬನ ಉದ್ದೇಶಡು ಇನ್ನು ಅಜಿಪ್ಪನೇ ಪುಟ್ಟ ಬರ್ಬನ್ ಭಾರಿ ಶೋಕುಡು ಭಾರಿ ಅರ್ಥಪೂರ್ಣವಾದ ಈ ಕಾರ್ಯಕ್ರಮನಿ ಮಂತೊಂದುಲ್ಲೇರು. ಭಂಡಾರಿ ಮಹಾಮಂಡಲದ ಸ್ಥಾಪಕಾಧ್ಯಕ್ಷ ಕಡಂದಲೆ ಸುರೇಶ್ ಎಸ್ ಭಂಡಾರಿ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಸಮಾಜ ಸೇವೆಯ ಸಂಕಲ್ಪ ಪಾವಿತ್ರ್ಯವಾದುದು. ಸಮಾಜದ ಕಟ್ಟಕಡೆಯ ಸಾಲಿನಲ್ಲಿ ಜನ್ಮ ತಾಳಿದ ಶಿವರಾಮ್ ಭಂಡಾರಿ ಇಂದು ನಿತ್ಯೋತ್ಸವದ ರೂವಾರಿ. ದೇಶಕ್ಕೊಂದು ಸಂವಿಧಾನ ಇದ್ದಂತೆ ಬದುಕಿಗೊಂದು ಸಂವಿಧಾನವನ್ನರಿಸಿ ಬದುಕು ಬಂಗಾರವಾಗಿಸಿ ಮಾದರಿಯಾಗಿದ್ದಾರೆ ಎಂದರು. ಉತ್ಪನ್ನಗಳನ್ನು ಮಾರೋನಂಚಿತ್ ಒಂದು ಎಂಜೆ ಮಲಮಲ್ಲ ಕಂಪನಿನ ತುಲೈತೆ ಅಮೆಝಾನ್ ಆದುಪ್ಪು ಅತಂದಂಡ ಝೊಮ್ಯಾಟೊ ಆದುಪ್ಪು ಫ್ಲಿಪ್ಕಾರ್ಟ್ ಆದುಪ್ಪು ಒಂದು ಪೂರ ಮಲಮಲ್ಲ ಕಂಪನಿಲು ಎನ್ನಂದಾಜಿ ಐಕೆ ನಮ್ಮ ಬ್ರ್ಯಾಂಡ್ ಎಂದು ಬನ್ಪ ಬ್ರ್ಯಾಂಡ್ ನೇಮ್ ಆ ಬ್ರ್ಯಾಂಡ್ಗೆ ಏತು ಬಿಲೆ ಅಂದು ನಮ್ಮ ಬಿಲೆ ಕಟ್ಟರೆ ಸಾಧ್ಯನೇ ಇಜ್ಜಿ ಅಂಚನೆ ಶಿವರಾಮಣ್ಣೇನಿ ಶಿವಾಸ್ ಪನ್ಪಿನ ಒಂದು ಬ್ರ್ಯಾಂಡ್ ಮಲ್ತಿದ್ದೀರಿ ಖಂಡಿತವಾದ ಅರೆಗೆ ಗೊತ್ತು ಪಂದು ಆ ಶಿವಾಸ್ ಪನ್ಪಿನ ಬ್ರ್ಯಾಂಡ್ದ ಏತು ಕೋಟಿ ವ್ಯಾಲ್ಯೂ ಉಂಡೊಂದು ಖಂಡಿತವಾದ ಅಂಚಿತ್ನ ಒಂಜಿ ಕೆಲಸವನ್ನು ಮಲ್ತದು ತನ್ನ ಪುದರನ್ನು ಬ್ರ್ಯಾಂಡ್ ಅರ್ನ ಪುದರೇ ಶಿವರಾಮ ಶಿವ ಅಂದು ಪಂಡಂದಂಡ ದುಷ್ಟ ದುರಿತಲೆಯನ್ನು ಮಾತ ನಿರ್ನಾಮ ಮಲ್ಪುನಂಚಿತ್ನ ರಾಮ ಎಂದು ಪಂಡಂದಂಡ ಎನ್ನಂದಾಜಿ ಪರಮ ಪಾವನ ಪುರುಷೋತ್ತಮೆ ಸೀತಾರಾಮ ದಶರಥ ರಾಮ ಲಕ್ಷ್ಮಣ ರಾಮ ಅಂಚ ಶಿವೇ ಬೊಕ್ಕ ರಾಮ ರಡ್ಡಲ ಒಟ್ಟಿಗಿತ್ತಿತ್ತು ಸಮಾಜದ ಇತ್ತಿನ ದುಷ್ಟಲೇನು ಪೂರ ದೂರ ಮಲ್ಪದು ಇಂಚಿತ್ನ ಮಾತ ಎಡ್ಡ ಕೆಲಸ ಮಲ್ತೊಂದು ರಾಮೇ ಪನ್ಪಾವನಂಚಿತ್ನ ಕೆಲಸನು ಶಿವರಾಮಣ್ಣ ಏಪ್ಪಲ ಮಲ್ತೊಂದುಲ್ಲೇರು. ಗುಲಾಬಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕಾಧ್ಯಕ್ಷ ಡಾಕ್ಟರ್ ಶಿವರಾಮ್ ಕೆ ಭಂಡಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಸೈಂಟ್ ಡೊಮಿನಿಕ್ ಚರ್ಚಿನ ಮಿಯಾರು ಇದರ ಪ್ರಧಾನ ಗುರು ರೆವರೆಂಡ್ ಫಾದರ್ ಪಾವಲ್ ರೇಗೋ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ದಯೆಯೇ ಧರ್ಮದ ಮೂಲವಯ್ಯ ಹೇಳಿದ್ದಾರೆ ಬಸವಣ್ಣ. ಅಲ್ಲಿ ಬರೆದಿದೆ ನಾನು ನಮ್ಮ ಹೊರಗಡೆ. ದಯೆ, ಕರುಣೆ, ಪ್ರೀತಿ, ಮಮತೆ ಈ ಎಲ್ಲ ಮೌಲ್ಯಗಳಿಂದ ಕೂಡಿದರೆ ನಮ್ಮ ಬಾಳು ಹಸನ. ಅಂಥ ಒಂದು ವ್ಯಕ್ತಿತ್ವ ನೀವು ಹೊಂದಿದ್ದೀರಿ. ನಿಮಗೆ ಒಳಿತಾಗಲಿ. ದೇವರು ಒಳ್ಳೆಯ ಆರೋಗ್ಯ ನಿಮಗೆ ಮತ್ತು ನಿಮ್ಮ ಮಿಸ್ಸಸ್ ನಿಮಗೆ ನಿಮ್ಮ ಕುಟುಂಬದವರಿಗೆ ದೇವರು ನೀಡಲಿ ಅಂತ ನಾನು ಬೇಡುವಾಗ, ಇವತ್ತು ನಿಮ್ಮ ತಾಯಿಯ ಹೆಸರಲ್ಲಿ ಅವರ ಸ್ಮರಣಾರ್ಥ ಈ ಶಿಬಿರವನ್ನು ನಡೆಯುವಾಗ ಅವರ ಆತ್ಮಕ್ಕೆ ಸ್ವರ್ಗದಲ್ಲಿ ದೇವರು ಶಾಂತಿ ಸಿಗಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಮಗನಾದ ನಿಮಗೆ ತಮ್ಮ ತಾಯಿಯ ಪ್ರಾರ್ಥನೆ ಫಲವಾಗಿ ಈ ಆಶೀರ್ವಾದಗಳು ಲಭಿಸಲಿ ಅಂತ ನಾನು ಬೇಡ್ತೇನೆ.
ಉದಯ ಕೃಷ್ಣಯ್ಯ ಶೆಟ್ಟಿ, ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಳ, ಎಜೆ ಹಾಸ್ಪಿಟಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಪ್ರಣಮ್ಯ ಚೈನ್, ಮಿಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಿರೀಶ್ ಅಮೀನ್, ಬ್ರಹ್ಮಶ್ರೀ ಮುಖೇರಾ ದೇವಸ್ಥಾನ ಸಮಿತಿ ಅಧ್ಯಕ್ಷ ದಿನೇಶ್ ಮುಖೇರಾ ಮುಖ್ಯ ಅತಿಥಿಗಳಾಗಿದ್ದರು. ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಶರೀಫ್, ಪತ್ರಕರ್ತ ರೂನ್ಸ್ ಬಂಟ್ವಾಳ, ಗುಲಾಬಿ ಕೃಷ್ಣ ಟ್ರಸ್ಟ್ನ ಸದಸ್ಯರಾದ ಅನುಶ್ರೀ ಎಸ್ ಭಂಡಾರಿ, ಶ್ವೇತಾ ರಘು ಭಂಡಾರಿ ಉಪಸ್ಥಿತರಿದ್ದರು.